ಸೂಪರ್ ಆಗಿದೆ ಸರ್. ಇಡೀ ಫ್ಯಾಮಿಲಿನೇ ಬಂದು ಕೂತ್ಕೊಂಡು ಆರಾಮ್ಸೆ ನೋಡ್ಬೋದು. ಸಖತ್ತಾಗಿದೆ. ಫಸ್ಟ್ ಫಿಲ್ಮ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪನೂ ಗೊತ್ತಾಗಲ್ಲ. ಆದರೆ ಕೊರಗಜ್ಜನ ಬಗ್ಗೆ ಹೇಳಿದಾರಲ್ಲ, ಅಷ್ಟು ಚೆನ್ನಾಗಿ ಆ ಫಿಲ್ಮ್ ಮುಗಿದಿದೆ ಗೊತ್ತಾಗಿಲ್ಲ. ಸೂಪರ್. ಜೈ ಕಾಲ್ಜಿಗ. ತುಂಬ ಚೆನ್ನಾಗಿತ್ತು. ಸೂಪರ್ ಸರ್. ತುಂಬ ಚೆನ್ನಾಗಿದೆ. ಸೂಪರ್ ಆಗಿ ಮೂವಿ ತುಂಬ ಚೆನ್ನಾಗಿದೆ. ಸೀನ್ಸ್ ಮೇಲೆ ತೋರಿಸಿರೋದು ಕೊರಗಜ್ಜಂದು ಎಲ್ಲ ಮೈ ಎಲ್ಲ ಜುಮ್ ಅನ್ನೋಷ್ಟು ಇದಾಯಿತು. ಮತ್ತು ನಮಗೆ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿದ್ವಿ ಮೂವಿ. ಮಾತ್ರ ತುಂಬ ಚೆನ್ನಾಗಿತ್ತು ಮೂವಿ. ಕಾಲ್ಜಿಗ ಒಂದು ತುಂಬ ಸುಂದರವಾದ ಮೂವಿ. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸಿನಿಮಾಗಳು ಬರ್ತಾ ಇಲ್ಲ. ಆದರೆ ನಮ್ಮ ತುಳುನಾಡಿನವರು ಅಭಿನಯಿಸಿ ತುಳುನಾಡಿನವರು ಸೇರಿ ಇಷ್ಟು ಒಳ್ಳೆಯ ಒಂದು ಕನ್ನಡ ಪಿಕ್ಚರನ್ನು ಮಾಡಿರೋದು ತುಂಬ ಹೆಮ್ಮೆ ಆಗ್ತದೆ. ಈ ಚಿತ್ರ ಖಂಡಿತ ಯಶಸ್ವಿ ಆಗ್ತದೆ. ಈ ಚಿತ್ರಗಳಲ್ಲಿ ಯಾವುದೇ ರೀತಿ ಅವಹೇಳನಕಾರಿ ಇಲ್ಲ. ಒಂದು ಭಕ್ತಿ ಪ್ರಾಧಾನ್ಯದ ಚಿತ್ರ, ಕುಟುಂಬ ಸಮೇತವಾಗಿ ನೋಡಬಹುದು ಅಂತ ಚಿತ್ರ ಅಂತ ಬಾರಿ ಶೋಕ್ ಆತನ ಬಾರಿ ಪುರ್ಲದ ಮೂವಿ. ಮಸ್ತ್ ಜನ ಪೂರೆಲ್ಲ ಬರ್ತದೆ. ತುಳುಮದ ಒಂಜಿ ಅಜ್ಜನ ಕಾರ್ನಿಕನ ಗೆಂದಾದ ಕೊರ್ಲೆ ಅಂತ ಕೇಳೋದು. ಶೋಕ್ ಆತನ ಬಾರಿ ಶೋಕ್ ಆತನ ಮೂವಿದ ಬಗ್ಗೆ ದಾಲ ಕಮೆಂಟ್ಸ್ ಇಜ್ಜಿ ಪೂರೆಲ್ಲ ಬತ್ತದ ತೂಲೆ ಅಂತ ನನಗೆ ಸೂಪರ್ ಪಿಕ್ಚರ್ ತೂಪಿನ ಪಿಕ್ಚರ್ ಎಡ್ಡೆಣ್ಣು ತೊಂದರೆ ಆಯ್ತು ಮಾತಿಲ್ ಬತ್ತು ತೂವಲಿ ಮಿತ್ತಗ ಅಜ್ಜನ ಒಜ್ಜಲ ಖಾತೆ ಮನ್ಪೋಡು ಒಂದು ಕಟ್ಟು ಖಾತೆ. ಸೂಪರ್. ಕಾಂತಾರ ಆದಮೇಲೆ ಒಂದು ಒಳ್ಳೆ ಮೂವಿ ಕಲ್ಜಿಗ ಅಂತ ಬಂದಿದೆ. ಕಾಂತಾರ ಯಾವ ರೀತಿ ಒಂದು ಸಕ್ಸಸ್ ಆಗಿದೆ ಒಂದು ದಕ್ಷಿಣ ಕನ್ನಡದಲ್ಲಿ, ಈ ತುಳುನಾಡಲ್ಲಿ ಯಾವ ರೀತಿ ಅದೊಂದು ದೇಶಾದ್ಯಂತ ಒಂದು ಸಕ್ಸಸ್ ಆಗಿದೆ, ಅದೇ ರೀತಿ ಕೂಡ ಈಗ ಈ ಫಿಲಮ್ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಸರ್. ಸೂಪರ್ ಇದೆ. ಭಾರಿ ಶೋಕ್ ಇತ್ತು. ಅಂಡ್ ಒಂಜಿ ಕಾರ್ಣಿಕನ ತೋಜಾಪುನಂಚಿನ ಡೈರೆಕ್ಷನ್ ಆವಡು ಆ್ಯಕ್ಟಿಂಗ್ ಆವಡು ಭಾರಿ ಶೋಕ್ ಇತ್ತು. ಎರಡು ದಾದಲ ಒಂಜಿ ಒಬ್ಲಿಗೇಷನ್ ಅಪ್ಪನಂಚಿನ ಒಂಜಿ ದಾಳಜ್ ಆಯ್ನ ಹತ್ತು ಎಡ್ಡೆನೆ ತೋಜಾದೇರು ದೇವ್ರನ್ನ ಬಗ್ಗೆ ಪ್ರತಿಯೊಬ್ಬರಿಗೊಂಜಿ ಮನಸ್ಸಿಗೆ ತಟ್ಟುನಂಚಿನ ಪಿಕ್ಚರ್. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಥರ ಮೂವಿ ಯಾವುದ್ರಲ್ಲೂ ಮಾಡಿಲ್ಲ ಅನ್ಕೊಂತೀನಿ. ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ಓಡುತ್ತೆ. ಒಂದೊಂದು ಸೀನು ಅಷ್ಟು ರೋಮಾಂಚನವಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಎಲ್ಲರಿಗೂ ರೆಫರ್ ಮಾಡಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. 100 ಡೇಸ್ ಪಕ್ಕ ಓಡುತ್ತೆ. ಇತ್ತು ತುಂಬ ಅಂದರೆ ತುಂಬ ದಿನ ಓಡಲಿ ಅಂತ ಅನಿಸುತ್ತೆ. ಹಂಗೆ ಮೆಗಾ ಹಿಟ್ ಆಗಲಿ ಅಂತ. ಬೇರೆ ಅಂದರೆ ಬೇರೆದು ಯಾವುದೂ ನೋಡಿಲ್ಲ. ಇದು ಸೂಪರ್ ಆಗಿತ್ತು ಮಾತ್ರ. ಅಂದರೆ ಕಾಂತಾರಕ್ಕಿಂತಲೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿತ್ತು ಮೂವಿ. ಅಂದರೆ ನಾವು ಮಲೆನಾಡವರು ಇರೋದ್ರಿಂದ ದಕ್ಷಿಣ ಕನ್ನಡದ ಬಗ್ಗೆ, ಕೊರಗಜ್ಜ ಸ್ವಾಮಿ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಆದರೆ ಇಲ್ಲಿಗೆ ಬಂದುಬಿಟ್ಟು ತುಂಬ ತಿಳ್ಕೊಳ್ಳೋಣ ಅಂತ ಕ್ಯೂರಿಯಾಸಿಟಿ ಆಗ್ತಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಒಂದು ಭಾರಿ ಶೋಕದ ಮೂವಿ. ಕೊರಗಜ್ಜನ ವಿಷಯಗಳು ಬೈದಲ್ಲಿ ಕೊರಗಜ್ಜನಿಗೂ ನಮ್ಮ ಊರ್ದಾಗಲೇ ಮಾತಾಜಿಂಜ ಅಭಿಮಾನ ಅಂಚೆನೆ ಈ ಅಭಿಮಾನ ನಲ್ಲ ಕೊರಗಜ್ಜನ ಮಿತ್ತಂಕ್ಲೆ ಜಾಸ್ತಿ ಹಾಕೊಂಡು ಅಂಚೆನೆ ಊರ್ದಮ್ಮಗೆ ನಮ್ಮ ಅರ್ಜುನ್ ಕಾಪಿಕಾಡ್ ಕನ್ನಡ ಪಿಕ್ಚರ್ ಎಂಟ್ರಿ ಒಂದಿರಲಿ ಮಾತಿರಲ ಭಾರಿ ಶೋಕ್ ಆ್ಯಕ್ಟಿಂಗ್ ಮಾಡುತ್ತೆ. ಮಾತಿರಲ ಭಾರಿ ಶೋಕ್ ಆ್ಯಕ್ಟಿಂಗ್. ಸೂಪರ್ ಆಗಿದೆ ಸರ್. ತುಂಬ ಖುಷಿ ಆಗ್ತದೆ ಅಜ್ಜನ ನೋಡುವಾಗ. ಸೂಪರ್ ಆಗಿದೆ ಫಿಲ್ಮ್. ಸೂಪರ್ ಆತನು ತುಳುನಾಡಿನ ಬರ್ಪುನಂಚಿನ ಮಾತ ನಮ್ಮ ಕುಟುಂಬದಾಗಲಿ ಬರ್ತದೆ, ಕುಟುಂಬ ಸಮಸ್ತದ ಬರ್ತದೆ ತೂಪುನಂಚಿನ ಚಿತ್ರ. ಅರ್ಜುನ್ ಕಾಪಿಯಾಡ ಆ್ಯಕ್ಟ್ ಇಲ್ಲ, ಹೀರೋಯಿನ್ ಆ್ಯಕ್ಟ್, ಬಾಲದ ಆ್ಯಕ್ಟ್ ಸೂಪರ್ ಆತನು. ಭಕ್ತಿ ಪ್ರಧಾನ ನೆಟ್ಟಿ ಚಿತ್ರ 3 ಬರ್ಪುಡು ಒಂಜಿ ಕೆಟ್ಟ ಶಬ್ದ ಬನದೆ ಸಾಂಸ್ಕೃತಿಕ ಕುಟುಂಬದಾಗಲಿ ತೂಪುನಂಚಿನ ಚಿತ್ರ ಎಡ್ಡ ಸೋಕಾತು. ನಾನು ಆತ ಈ ಪ್ರಶಸ್ತಿ ಬರೋಣ ಲಭಿಸ್ತಾರೆ ಈ ಚಿತ್ರ. ತುಳುನಾಡಿನ ಕಾರ್ಮಿಕ ಶಕ್ತಿಯನ್ನು ಒಂದು ಅದ್ಭುತವಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯವನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಸಿನಿಮಾವನ್ನು ಮಾಡಿದ್ದಾರೆ. ಯಾವುದೇ ಲೋಪದೋಷ ಆಗದಂತೆ ಮಾಡಿದ್ದಾರೆ. ಆದರೂ ಕೊರಗಜ್ಜನ ಈ ಕಾರ್ಮಿಕ ಶಕ್ತಿಯನ್ನು ನಮ್ಮ ಕನ್ನಡ ಚಿತ್ರರಂಗದ ಮೂಲಕ ಪರಿಚಯ ಮಾಡಿದ್ದು ಭಾಳ ಖುಷಿ ಕೊಟ್ಟಿದೆ. ಮತ್ತು ಅರ್ಜುನ್ ಕಾಪಿಕಾಡು ಸುಂದರವಾಗಿ ಒಳ್ಳೆಯ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ದೈವದ ಏನೋ ಒಂದು ಶಕ್ತಿ ಇದೆ ಅಲ್ವಾ, ಅದೆಲ್ಲ ಒಂದು ಪ್ರಪಂಚಕ್ಕೆ ಗೊತ್ತಾಗುವ ರೀತಿಯಲ್ಲಿ ಒಂದು ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಒಳ್ಳೆ ಇದು ಒಂದು ಪಿಕ್ಚರ್ನ ಪ್ರತಿಯೊಬ್ಬರು ಕೂಡ ಒಂದು ಭಕ್ತಿಯಿಂದ ನೋಡಿದರೆ 100% ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಫಿಲ್ಮ್ ನೋಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಒಂದು ಕೂಡ ಬೇಜಾರಂತ ಅನಿಸಲ್ಲ. ಆ ಒಂದು ಭಕ್ತಿಲೇ ಕಳೆದೋಗ್ಬಿಡ್ತೀವಿ ನಾವು. ಆ ಒಂದು ರೀತಿ ಕತೆ ಇದೆ. ಆ್ಯಕ್ಚುಲಿ ಒಂದು ಕಂಟೆಂಟ್ ತೊಗೊಂಡು ಒಂದೊಳ್ಳೆ ಫಿಲ್ಮನ್ನು ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಇತ್ತು. ಸೂಪರ್ ಆಗಿದೆ. ಅಜ್ಜನ ಆಶೀರ್ವಾದ ನೋಡಿದವರಿಗೂ ಸಿಗಲಿ, ಈ ತಂಡ ಇದರಲ್ಲಿ ಕೆಲಸ ಮಾಡಿದವರಿಗೂ ಸಿಗಲಿ ಅಂತ ಅಜ್ಜನ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿತ್ತು ಮೂವಿ, ನೋಡುವಂಥ ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಕೂಡ ಎಲ್ಲರೂ ಬಂದು ನೋಡುವಂಥ ಮೂವಿ. ಒಂದು ಸಾಮಾಜಿಕವಾದಂಥ ಒಂದು ಪಿಕ್ಚರ್. ನಂಬಿದವರಿಗೆ ಇಂಬು ಉಂಟು. ದೇವರನ್ನು ನಂಬಿ ಕೆಟ್ಟವರಿಲ್ಲ. ಹಾಗಾಗಿ ಸಮಾಜದ ಎಲ್ಲ ವರ್ಗದವರು ನೋಡಬಹುದಾದಂಥ, ಮನೆ ಮಂದಿ ಎಲ್ಲ ಬಂದು ನೋಡುವಂಥ, ಬಹಳ ಸಮಯದ ನಂತರ ಬಹಳ ಎಂಥದ್ದು ಸಾಮಾನ್ಯ ಜನರು ಅತ್ಯುತ್ತಮ ಒಂದು ಇದನ್ನು ಯಾವುದನ್ನು ಪಿಕ್ಚರನ್ನು ಕೊಡ್ಬೋದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ. ತುಂಬ ಚೆನ್ನಾಗಿದೆ. ಕೊರಗಜ್ಜನ ಮಹಿಮೆ ಏನಂತ ಹೇಳಿ ಗೊತ್ತಾಗ್ತದೆ. ನಂಬಿದವ್ರನ್ನ ಕೈ ಬಿಡೋದು. ಕಾಂತಾರ ಪಿಕ್ಚರ್ ಬಂದಾಗೆ ಇದು ಒಳ್ಳೆ ರೀತಿಯಲ್ಲಿ ಪ್ರವೃತ್ತಿಯಾಗಿ ಒಳ್ಳೆ ಹೆಸರುವಾಸಿ ಆಗ್ತದೆ ಅಂತ ನಂಬಿಕೆ. ಭಾಳ ಚೆನ್ನಾಗಿದೆ. ಇನ್ನು ಪ್ರತಿಯೊಬ್ಬರು ನೋಡುವಂಥ ಪಿಕ್ಚರು ಬಂದು ಕೂಡಲೇ
ಎಲ್ಲರಿಗೂ ಪ್ರೋತ್ಸಾಹಿಸಿ 4 ಜನರಿಗೆ ನಾವು ಹೇಳ್ತೇವೆ. ಪ್ರತಿ ಸಲ ಕೆಲಸಕ್ಕೆ ಹೋಗುವಾಗ ಕೈ ಮುಗಿದೆಲ್ಲ ಹೋಗ್ತಿದ್ವಿ. ಇವತ್ತು ಫಿಲಮ್ ನೋಡುವಾಗ ನಮಗೆ ಪ್ರತ್ಯಕ್ಷವಾಗಿ ಅಜ್ಜನೇ ಕಂಡಾಗಾಯ್ತು. ಫಿಲಮ್ ಇನ್ನೂ ಕೂಡ ನೋಡಬೇಕಿತ್ತು ಅಂತ ಆಸೆ ಆಗ್ತಿದೆ. ಬೇಗ ಮುಗಿದಲ್ಲ ಅಂತ ಫೀಲ್ ಆಗ್ತದೆ ಸರ್. ತುಂಬ ಒಳ್ಳೆ ಫಿಲ್ಮ್, ಎಲ್ಲರೂ ಕೂಡ ಬಂದು ನೋಡ್ಬೋದು ಸರ್. ಅಷ್ಟು ಒಳ್ಳೆದಾಗಿದೆ. ಮತ್ತು ತುಳುನಾಡಲ್ಲಿ ಈ ಥರ ಒಂದು ಒಳ್ಳೆ ಕಥೆಗಳು ಬರಬೇಕು ಸರ್. ತುಂಬ ಒಳ್ಳೆ ಫಿಲ್ಮ್, ಒಳ್ಳೆ ಚೆನ್ನಾಗಿ ಮೆಸೇಜನ್ನು ಕೊಟ್ಟಿದ್ದಾರೆ ಮೂವಿ ಕಲ್ಜಿಂಗ ಮೂವಿನ. ಎಲ್ಲರೂ ಬೆಳೆಸೋಣ, ಎಲ್ಲರೂ ಹಾರೈಸೋಣ ಅಂತ ಹೇಳಿದ್ರೆ ಬೇರೆ ಯಾವ್ದೋ ಪಿಕ್ಚರ್ ಬೆಳೆಸೋದಲ್ಲ, ಅಂದರೆ ಕನ್ನಡ ಎಲ್ಲ ಬೆಳೆಸಬೇಕು. ಸೊ ನಮ್ಮ ಫಸ್ಟ್ ತುಳುನಾಡಿದ್ದು ಕೊರಗಜ್ಜ ಆಗಿರ್ಬೋದು, ಬೇರೆ ಎಲ್ಲ ಪಿಕ್ಚರ್ ಬೆಳೆಸೋದಲ್ಲ, ನಮ್ಮ ಕೊರಗಜ್ಜ ಫಸ್ಟ್ ಪಿಕ್ಚರ್ ಬೆಳೆಸಬೇಕು. ಸೊ ಈ ಮಾತ್ರ ಚೆನ್ನಾಗಿತ್ತು. ಫಸ್ಟೇ ಮತ್ತೆ ಏನಂತ ಹೇಳ್ಬೇಕಂದ್ರೆ ಟೈಲರ್ ಎಲ್ಲ ನೋಡ್ಬಿಟ್ಟು ಫುಲ್ಲು ಖುಷಿಯಾಗಿದ್ವಿ, ಯಾವಾಗ ಮೂವಿ ಬಿಡ್ತಾರೆ ಅಂತ. ಸೊ ಇದು ಮೂವಿ ಬಿಟ್ಟಿದ್ದಾರೆ, ಫುಲ್ ಚೆನ್ನಾಗಿದೆ. ಈ ಮೂವಿ ಒಂದು 100 ಡೇಸ್ ಒಂದು ಬೇಡ, ಒಂದು 500 ಡೇಸ್ ಓಡಲಿ ಅಂತ ನಾವು ದೇವರ ಸಾಧಿಸ್ತೇವೆ. ಮೊದಲು ನಮಸ್ಕಾರ. ಎಂಗಲ್ಲ ಕಲ್ಜಿಗ ಸಿನಿಮಾ ಇತ್ತ ಬಿಡುಗಡೆ ಆದ ಮಾತೆರ್ಲ ಫಸ್ಟ್ ಶೋ ತೂದು ಮಾತೆರ್ಲ ಒಂಜಿ ಥ್ರಿಲ್ಡ್ ಆದ ಬತ್ತದ ಆಶೀರ್ವಾದ ಮಲ್ತೊಂದುಲ್ಲೇರು. ಸೊ ಮಸ್ತ್ ಖುಷಿ ಆಂಡ್ ದಾಪಂಡ ಎಂಚಿನ ಮಾತ ಮೂಮೆಂಟ್ಸ್ ಎನ್ನದಿತ್ತ ನಾಕು ಆಶೀರ್ವಾದ ಮಲ್ಪೊಡು ಒಂದು ಅಂಚೆನೆ ಆಶೀರ್ವಾದ ಮಲ್ತೊಂದುಲ್ಲೇರು. ಸೊ ಮಾತೆರ್ಗಳ ಮಸ್ತ್ ಖುಷಿ ಆತನೆ. ಸೊ ಮಸ್ತ್ ಡಿಲೇ ಮನ್ಪಂದೆ ಏರ್ ಮಾತ ಸಿನಿಮಾ ತೂತಿಜಾರ ಮಾತೆರ್ಲ ಬತ್ತ ಸಿನಿಮಾನು ತೂಲೆ ನಿಖಲ್ನ ಆಶೀರ್ವಾದ ಎಂಕಲೆ ಗಿತ್ತಿನಂದಾಂಡ ಎಂಕುಲು ಮಂತಿನಂಚಿಂದ ಸಿನಿಮಾ ಖಂಡಿತ ಒಂದು ಮಲ್ಲ ಮಟ್ಟದ ಹಿಟ್ ಹಾಕೊಂಡು. ಸೊ ಮಾತೆಲ್ಲ ಬಲೆ ಸಿನಿಮಾ ಅಂತಲೇ. ಥ್ಯಾಂಕ್ ಯು. ಮೂವಿ ಅಂತೂ ಸಖತ್ತಾಗಿತ್ತು. ಕಲ್ಜಿಗ ಟ್ರೈಲರ್ ನೋಡಿದಾಗಲೇ ನಂಗೆ ಅನಿಸ್ತಿತ್ತು ಮೂವಿ ವಂಡರ್ಫುಲ್ ಆಗಿರುತ್ತೆ ಅಂತ. ಹಾಗೆಯೇ ಮೂವಿ ನೋಡಿದ ಮೇಲೆ ಅಲ್ಲಿನ ಕ್ಯಾಮರಾ ವರ್ಕ್ ಆಗಿರ್ಬೋದು, ಅಲ್ಲಿನ ಸೀನರೀಸ್ ಆಗಿರ್ಬೋದು, ಎಲ್ಲ ಕೂಡ ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಕಲ್ಜಿಗ ಮೂವಿನ ವಾಚ್ ಮಾಡಿ.